ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಸ್ವಾರ್ಥೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಮಗೆ ಕೀರ್ತನೆಯನ್ನು ದಯಪಾಲಿಸಿ ಪ್ರಾರ್ಥಿಸಲು ಅನುವು ಮಾಡಿಕೊಟ್ಟದ್ದಕ್ಕಾಗಿ ವಂದಿಸುತ್ತೇವೆ. ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ದೈವಿಕ ಜ್ಞಾನ ನಮಗೆ ನೀಡಿರಿ. ನಾವು ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯಲಿ. ನಮ್ಮಲ್ಲಿರುವ ರೋಗ ರುಜಿನಗಳು ದೂರವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಆತ್ಮೀಯರೇ, ಬೈಬಲ್ ಶ್ರೀಗ್ರಂಥ ಎದುರು ತಗೊಳ್ಳಿ. ನಾವು ನಿನ್ನೆ 1, 2, 3, 4 ಕೀರ್ತನೆಗಳನ್ನು ಧ್ಯಾನಿಸಿದ್ದೆವು, ಪ್ರಾರ್ಥಿಸಿದೆವು. ಇವತ್ತು 5ನೆಯ ಕೀರ್ತನೆ, ಉದಯಾರಾಧನೆ. ಇಲ್ಲಿ ಸುಮಾರು 12 ವಾಕ್ಯಗಳಿವೆ. ಕಿವಿಗೊಡು ಪ್ರಭು ಎನ್ನ ನುಡಿಗೆ, ಬಗೆಗೊಡು ಎನ್ನಾತ್ಮದ ಮೊರೆಗೆ, ಎನ್ನರಸನೇ ದೇವನೇ ಮಾಡುವೆ ನಿನಗೆ ಪ್ರಾರ್ಥನೆ, ನೀ ಆಲಿಸೆನ್ನ ಯಾಚನೆ. ಉದಯ ಕಾಲದಲ್ಲಿ ಪ್ರಭು ನಿನಗೆ ಕೇಳಿ ಬರುವುದು ನನ್ನ ಸ್ವರ. ಉದಯಾರಾಧನೆ ಮಾಡಿ ಎದುರು ನೋಡುತ್ತಿರುವೆ ನಾ ಸದುತ್ತರ. ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು, ಕೆಟ್ಟತನಕ್ಕೆ ನಿನ್ನ ಬಳಿ ಇಲ್ಲ ನಿಲುವು. ನಿಲ್ಲಲಾರರು ನಿನ್ನ ಮುಂದೆ ಗರ್ವಿಗಳು, ನಿನಗೆ ವೈರಿಗಳಾಗುವರು ಅಧರ್ಮಿಗಳು. ಹುಸಿ ನುಡಿಯುವವರನ್ನು ಪ್ರಭು ನೀ ನಾಶ ಮಾಡುವೆ, ಹಿಂಸಕರನು ವಂಚಕರನು ನೀ ಹೇಸಿ ಬಿಡುವೆ. ನಿನ್ನ ಮಂದಿರಕ್ಕೆ ಬರುವೆ ನಿನ್ನ ಪಾರ ಪ್ರೀತಿಯ ನಿಮಿತ್ತ, ಭಗುದಿಯಿಂದ ಅಡ್ಡ ಬೀಳುವೆ ನಿನ್ನ ಪವಿತ್ರಾಲಯದತ್ತ. ಶತ್ರುಗಳು ಮುತ್ತಿಹರು, ಸತ್ಯ ಪಥದಲ್ಲಿ ನಡೆಸೆನ್ನನು. ನೇರ ಮಾಡೆನಗೆ ದೇವ ನಿನ್ನ ಸಿರಿ ಮಾರ್ಗವನು. ಅವರ ಬಾಯಲ್ಲಿ ಹುಸಿ ನುಡಿ, ಹೃದಯವಾದರೋ ವಿನಾಶದ ಶರದಿ. ಅವರ ಜಿಹ್ವೆಯಲ್ಲಿ ಮುಖಸ್ತುತಿ, ಕಂಠವಾದರೋ ತೆರೆದ ಸಮಾಧಿ. ಅವರ ಅಪರಾಧಿಗಳೆಂದು ಹೇ ದೇವ ನಿರ್ಣಯಿಸಿಬಿಡು. ಅವರ ಮೋಸದ ಪಾಶದಲ್ಲಿ ಅವರನ್ನು ಸಿಕ್ಕಿಸಿಬಿಡು. ಅವರ ಅನೇಕ ಪಾಪಗಳಿಗಾಗಿ ಅವರನ್ನು ದಬ್ಬಿಬಿಡು. ಅವರು ನಿನ್ನ ವಿರುದ್ಧ ದಂಗೆ ಎದ್ದವರು ನೋಡು. ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ, ಕವಚವಾದಂತಿಯುವುದು ನಿನ್ನ ಕರುಣೆ ಅಂತವರಿಗೆ. ಎಂದೇ ಹರ್ಷಾನಂದಗೊಳ್ಳುವರು ನಿನ್ನಾಶ್ರಯಿಸಿದವರೆಲ್ಲರನ್ನು. ಎಂದೇ ಹರ್ಷಾನಂದಗೊಳ್ಳುವರು ನಿನ್ನಾಶ್ರಯಿಸಿದವರೆಲ್ಲರೂ. ನೀ ರಕ್ಷಿಸೆ ಉಲ್ಲಾಸಗೊಳ್ಳುವರು ನಿನ್ನ ನಾಮ ಪ್ರಿಯರೆಲ್ಲರೂ. ಹೌದು, ಉದಯಾರಾಧನೆ ಬೆಳಿಗ್ಗೆ ಎದ್ದಾಗ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವಂತಹ, ಪ್ರಾರ್ಥನೆ ಮಾಡುವಂತಹ ಸಮಯ. ಈ ಕೀರ್ತನೆಯಲ್ಲಿ ಏನು ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಅಥವಾ ದೇವರು ಹೇಗೆ ನಮ್ಮನ್ನು ಆಶೀರ್ವದಿಸುತ್ತಾರೆ ಅದನ್ನು ಕೀರ್ತನಾಕಾರ ನಮಗೆ ಹೇಳುತ್ತಾನೆ. ಕಿವಿಗೊಡು ಪ್ರಭು ಎನ್ನ ನುಡಿಗೆ. ನೋಡಿ, ಅನೇಕ ನುಡಿಗಳು ನಮ್ಮ ಬಾಯಲ್ಲಿ ಬರ್ತವೆ. ದೇವರಿಗೆ ಸ್ತುತಿಸುತ್ತೇವೆ, ಪ್ರಾರ್ಥಿಸುತ್ತೀವಿ. ಬಗೆಗೊಡು ಎನ್ನ ಆತ್ಮದ ಮೊರೆಗೆ. ಅನೇಕ ಬಾರಿ ನಾವು ದೇವರ ಮುಂದೆ ಸುಮ್ಮನೆ ಕೂತ್ಕೊಳ್ತೀವಿ. ಆತ್ಮದ ಮೊರೆ, ನಾವು ದೇವರ ಮುಂದೆ ಕೂತ್ಕೊಂಡಾಗ, ದೇವರಿಗೆ ಸಮಯ ಕೊಟ್ಟಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಎನ್ನರಸನೇ ದೇವನೇ ಮಾಡುವೆ ನಿನಗೆ ಪ್ರಾರ್ಥನೆ, ನೀ ಆಲಿಸೆನ್ನ ಯಾಚನೆ. ನಾನು ನಿನಗೆ ಪ್ರಾರ್ಥನೆ ಮಾಡುತ್ತೇನೆ. ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ನಾವು ಸ್ತುತಿಸುತ್ತೇವೆ.
ಮತ್ತು ನಾವು ದೇವರ ಸನ್ನಿಧಾನದಲ್ಲಿ ಇದ್ದಾಗ ಅವರು ನಮ್ಮನ್ನು ಆಲಿಸುತ್ತಾರೆ. ಉದಯ ಕಾಲದಲ್ಲಿ ಪ್ರಭು ನಿನಗೆ ಕೇಳಿ ಬರುವುದು ನನ್ನ ಸ್ವರ, ಉದಯಾರಾಧನೆ ಮಾಡಿ ಎದುರು ನೋಡುತ್ತಿರುವೆ ನಾ ಸದುತ್ತರ. ನಾನು ಬೆಳಗಿನ ಜಾವದಲ್ಲಿ ಏನು ಮಾಡುವೆ? ನನ್ನ ಸ್ವರ ನಿನಗಾಗಿ ನಾನು ಎತ್ತುವೆ, ಅಂದರೆ ಪ್ರಾರ್ಥಿಸುವೆ ಮತ್ತು ಆರಾಧನೆ ಮಾಡಿ ನಾನು ಎದುರು ನೋಡುತ್ತಿರುವೆ ಸದುತ್ತರ. ನನಗೆ ಸದುತ್ತರ ದಯಪಾಲಿಸು. ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು. ನಾನು ದುಷ್ಟನಾಗಿ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಕೆಟ್ಟತನಕ್ಕೆ ನಿನ್ನ ಬಳಿ ಇಲ್ಲ ನಿಲುವು. ಅದರಿಂದ ದುಷ್ಟರಾಗಿ ಕೆಟ್ಟತನದಿಂದ ದೇವರ ಮುಂದೆ ನಾವು ನಿಲ್ಲಲು ಆಗದು. ನಿಲ್ಲಲಾರರು ನಿನ್ನ ಮುಂದೆ ಗರ್ವಿಗಳು. ಗರ್ವ, ಅಹಂಕಾರ, ಸ್ವಾರ್ಥ, ಮತ್ಸರ, ದ್ವೇಷ ಇವೆಲ್ಲ ಇಟ್ಕೊಂಡು ನಾವು ದೇವರ ಮುಂದೆ ನಿಲ್ಲಲು ಆಗುವುದಿಲ್ಲ. ನಿನಗೆ ವೈರಿಗಳಾಗುವರು ಅಧರ್ಮಿಗಳು. ನೋಡಿ, ಅಧರ್ಮಕ್ಕೆ ಒಳಗಾಗಿ ಅವರೇ ವೈರಿಗಳಾಗಿ ಬಿಡುವರು. ಹುಸಿ ನುಡಿಯುವವರನ್ನು ಪ್ರಭು ನೀ ನಾಶ ಮಾಡುವೆ, ಸುಳ್ಳು ಹೇಳುವವರನ್ನು ನೀ ನಾಶ ಮಾಡುವೆ. ಅದರಿಂದ ಸುಳ್ಳಿನ ಜೊತೆಗೆ ನಮ್ಮ ಒಡನಾಟ ಇರಬಾರ್ದು. ಸುಳ್ಳು ನಾವು ಹೇಳಬಾರ್ದು, ಸುಳ್ಳಿನಲ್ಲಿ ಬಾಳಬಾರ್ದು. ಹಿಂಸಕರನು ವಂಚಕರನ್ನು ನೀ ಹೇಸಿ ಬಿಡುವೆ. ಹಿಂಸಕರನು ವಂಚಕರಿದ್ದರೆ ಹೇಸಿ ಬಿಡುವೆ. ನಿನ್ನ ಮಂದಿರಕ್ಕೆ ಬರುವೆ ನಿನ್ನ ಅಪಾರ ಪ್ರೀತಿಯ ನಿಮಿತ್ತ. ನಾನು ಬರ್ತೀನಿ ನಿನ್ನ ಪ್ರೀತಿಯ ನಿಮಿತ್ತ. ಬಕುತಿಯಿಂದ ಅಡ್ಡ ಬೀಳುವೆ ನಿನ್ನ ಪವಿತ್ರ ಆಲಯದತ್ತ. ನಿನ್ನ ಮುಂದೆ ನಾನು ಸಾಷ್ಟಾಂಗವರಾಗುವೆ, ನಿನ್ನನ್ನು ಆರಾಧಿಸುವೆ. ಶತ್ರುಗಳು ಮುತ್ತಿಹರು ಸತ್ಯ ಪಥದಲ್ಲಿ ನಡೆಸೆನ್ನನು. ನೇರ ಮಾಡಿನಗೆ ದೇವ ನಿನ್ನ ಸಿರಿ ಮಾರ್ಗವನು. ನೋಡಿ, ಶತ್ರುಗಳು ಬಂದರೂ ಹೆದರದೆ ನಾನು ಸತ್ಯ ಪಥದಲ್ಲಿ ನಡೆಸುವಂತೆ ಮಾಡು ಮತ್ತು ನೇರ ಮಾಡಿನಗೆ ದೇವ ನಿನ್ನ ಸಿರಿ ಮಾರ್ಗವನು. ನಿನ್ನ ಮಾರ್ಗದಲ್ಲಿ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸು. ಅವರ ಬಾಯಲ್ಲಿ ಹುಸಿ ನುಡಿ ಸುಳ್ಳು, ಹೃದಯವಾದರೂ ವಿನಾಶದ ಶರದಿ. ಅವರ ಜಿಹ್ವೆಯಲ್ಲಿ ಮುಖಸ್ತುತಿ, ಕಂಠವಾದರೂ ತೆರೆದ ಸಮಾಧಿ. ಅದರಿಂದ ಇವತ್ತು ನಾವು ಏನು ಮಾತಾಡ್ತೀವಿ, ಏನು ನಾವು ಯೋಚಿಸ್ತೀವಿ, ಅದು ಕೂಡ ಬಹಳ ಮುಖ್ಯವಾದುದು. ಮುಖಸ್ತುತಿ ಮಾಡುವುದಲ್ಲ ಪ್ರಾರ್ಥನೆ. ಮತ್ತು ಕೆಲವರ ಕಂಠಗಳು ತೆರೆದ್ರೆ ಸಾಕು ಸಮಾಧಿ ಅಂತಾರೆ. ನೋಡಿ, ಎಂತ ಅವರ ಜಿಹ್ವೆಯಲ್ಲಿ ಮುಖಸ್ತುತಿ, ಕಂಠವಾದರೂ ತೆರೆದ ಸಮಾಧಿ. ನಾವು ದೇವರಿಗೆ ಮುಖಸ್ತುತಿ ಮಾಡೋಲ್ಲ. ನಾವಿಲ್ಲಿ ಸುಮ್ಮನೆ ಏನೋ ಶಬ್ದ ಮಾಡೋಲ್ಲ, ಬದಲಾಗಿ ಹೃದಯಾಂತರಾಳದಿಂದ ನಾವು ಪ್ರಾರ್ಥಿಸ್ತೀವಿ. ಅವರ ಅಪರಾಧಿಗಳೆಂದು ಹೇ ದೇವ ನಿರ್ಣಯಿಸಿ ಬಿಡು. ಅವರ ಮೋಸದ ಪಾಶದಲ್ಲಿ ಅವರನ್ನು ಸಿಕ್ಕಿಸಿ ಬಿಡು. ಅವರ ಅನೇಕ ಪಾಪಗಳಿಗಾಗಿ ಅವರನ್ನು ದಬ್ಬಿಬಿಡು. ಅವರು ನಿನ್ನ ವಿರುದ್ಧ ದಂಗೆ ಎದ್ದವರು ನೋಡು, ನಿನ್ನ ವಿರೋಧ ಹೋದವರು ನೋಡು, ನಿನ್ನನ್ನು ತ್ಯಜಿಸಿದವರು ಅವರು ನೋಡು, ಹುಸಿಯಲ್ಲೇ ಜೀವಿಸಿದವರು ಅವರು ನೋಡು. ಅವರ ಒಂದು ಫಲವನ್ನು ಅವರು ಪಡೆಯುವಂತೆ ಮಾಡು. ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ. ನೋಡಿ, ಒಂದು ದುರ್ಜನರು, ಒಂದು ಸಜ್ಜನರು, ದುರುಳರು, ಒಳ್ಳೆಯವರು. ಅದರಿಂದ ಏನು ಸಿಗುತ್ತೆ? ಕೆಲವರು ಯೋಚಿಸುವುದು ನಾವು ಇಷ್ಟು ಪ್ರಾಮಾಣಿಕವಾಗಿ ಜೀವಿಸ್ತೀವಿ, ದೀನರಾಗಿ ಜೀವಿಸ್ತೀವಿ, ಆಧ್ಯಾತ್ಮಿಕವಾಗಿ ಏನು ಸಿಗುತ್ತೆ? ನೋಡಿ, ದೇವರೇನು ಹೇಳ್ತಾರೆ? ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ, ಕವಚವಾದಂತಿಹುದು ನಿನ್ನ ಕರುಣೆ ಅಂತವರಿಗೆ. ನಿನ್ನ ಕರುಣೆ ಯಾರಿಗೆ? ಸಜ್ಜನರಿಗೆ ನಿನ್ನ ಕರುಣೆ ಕವಚವಾಗಿದೆ ಎಂದೇ ಹರ್ಷಾನಂದಗೊಳ್ಳುವರು ನಿನ್ನ ಆಶ್ರಯಿಸಿದವರೆಲ್ಲರೂ. ಯಾರು ದೇವರನ್ನು ಆಶ್ರಯಿಸುತ್ತಾರೋ ಅವರು ಹರ್ಷಾನಂದಗೊಳ್ಳುತ್ತಾರೆ. ನೀ ರಕ್ಷಿಸೆ, ಉಲ್ಲಾಸಗೊಳ್ಳುವರು ನಿನ್ನ ನಾಮ ಪ್ರಿಯರೆಲ್ಲರೂ. ನೀ ರಕ್ಷಿಸೆ, ಯಾಕಂದರೆ ನಿನ್ನ ಕೈಯಲ್ಲಿದೆ ನನ್ನ ವಿಮೆ ಎನ್ನುತ್ತದೆ ಕೀರ್ತನೆ 16:5. ಅದರಿಂದ ಆತ್ಮೀಯರೇ, ದೇವರು ನಮ್ಮ ರಕ್ಷಕರು, ದೇವರು ನಮ್ಮ ಪಾಲಕರು. ಅವರನ್ನು ಆಶ್ರಯಿಸೋಣ ಮತ್ತು ಲೋಕವನ್ನು ಜಯಿಸೋಣ. 6ನೇ ಕೀರ್ತನೆ ಕ್ಷಮಾಯಾಚನೆ. ಖಂಡಿಸಬೇಡೆನ್ನ ಪ್ರಭು ರೋಷದಿಂದ, ದಂಡಿಸಬೇಡೆನ್ನನು ಕಡು ಕೋಪದಿಂದ. ಕನಿಕರಿಸು ಹೇ ಪ್ರಭು, ನಾನು ಬಲಹೀನನು, ಗುಣಪಡಿಸು ಸಡಿಲವಾದ ಎನ್ನೆಲುಬುಗಳನ್ನು. ಜೀವಾತ್ಮ ನಾ ಬಳಲಿ ತತ್ತರಿಸುತ್ತಿರುವೆ, ಎಲ್ಲಿಯ ತನಕ ಪ್ರಭು ನೀ ಕೈ ಬಿಟ್ಟಿರುವೆ? ನನ್ನ ಕಡೆ ತಿರುಗಿ ಪ್ರಭು ನನ್ನನ್ನು ಉದ್ಧರಿಸು, ನಿನ್ನ ಛಲ ಪ್ರೀತಿಯಿಂದ ನನ್ನ ರಕ್ಷಿಸು. ಸತ್ತವರಲ್ಲಿ ನಿನ್ನ ಸ್ಮರಿಸುವವರಾರು? ಪಾತಾಳದಲ್ಲಿ ನಿನ್ನ ಸ್ತುತಿಸುವವರಾರು? ದಣಿದಿರುವೆ ನಾ ದುಃಖದಿಂದ, ನರಳಿ ನರಳಿ ತೊಯ್ದಿದೆ ಹಾಸಿಗೆ, ಇರುಳಿರುಳ ಕಂಬನಿಯಲ್ಲಿ ತೇಲಿದೆ ಮಂಚ ಈ ಕಣ್ಣೀರ ಪ್ರವಾಹದಲ್ಲಿ. ಮಂಕಾದವು ಕಣ್ಣುಗಳು ರೋದನದಿಂದ,
ಮಬ್ಬಾದವು ವೈರಿಗಳ ಬಾಧೆಯಿಂದ, ಮಬ್ಬಾದವವು ವೈರಿಗಳ ಬಾಧೆಯಿಂದ. ದುರ್ಜನರೇ ತೊಲಗಿರಿ ನನ್ನಿಂದ ದೂರ, ಪ್ರಭುವಿನ ಕಿವಿ ಮುಟ್ಟಿದೆ ನನ್ನ ಅರ್ಥ ಸ್ವರ. ಆಲಿಸಿಹನು ಪ್ರಭು ಎನ್ನ ಪ್ರಾರ್ಥನೆಯನು, ಅಂಗೀಕರಿಸಿಹನು ಎನ್ನಯ ವಿಜ್ಞಾಪನೆಯನು. ತತ್ತರಿಸುವರು ಶತ್ರುಗಳೆಲ್ಲ ನಿರಾಶೆಯಿಂದ, ತಟ್ಟನೆ ಹಿಂಜರಿಯುವವರೆಲ್ಲ ಅತಿ ಲಜ್ಜೆಯಿಂದ. ಈ ಕೀರ್ತನೆ ಕ್ಷಮಾಯಾಚನೆ. ನಾವು ದೇವರಲ್ಲಿ ಕ್ಷಮೆ ಯಾಚಿಸಬೇಕು ಮತ್ತು ನಮ್ಮ ಒಳಗಡೆ ಏನು ಆಗುತ್ತೆ ಅದನ್ನು ದೇವರ ಮುಂದೆ ನಿವೇದಿಸಬೇಕು. ನೋಡಿ, ನನಗೊಬ್ಬ ಈ HIV ಏಡ್ಸ್ನಿಂದ ಗುಣವಾದ ವ್ಯಕ್ತಿ ಹೇಳಿದ್ದ, ಈ ಕೀರ್ತನೆ ಅವನಿಗೆ ಸ್ಪರ್ಶವಾಯಿತು. ಅನೇಕರಿಗೆ ಬೈಬಲಲ್ಲಿ ಅನೇಕ ವಾಕ್ಯಗಳು ಸ್ಪರ್ಶವಾಗುತ್ತವೆ. ಯಾಕೆಂದರೆ ಆತ ಹೇಳಿದ ಮಾತು, ತೊಯ್ದಿದೆ ಹಾಸಿಗೆ ಇರುಳ ಕಂಬನಿಯಲ್ಲಿ. ಎಷ್ಟೋ ಮಂದಿ ರಾತ್ರಿ ಕಂಬನಿ ಸುರಿಸುತ್ತಾ ಮಲಗ್ತಾರೆ. ಯುವಕರು, ಯುವತಿಯರು, ಜನರು, ಅಸಮಾಧಾನ, ಅಶಾಂತಿ, ಅನಾರೋಗ್ಯ. ತೇಲಿದೆ ಮಂಚ ಈ ಕಣ್ಣೀರ ಪ್ರವಾಹದಲ್ಲಿ. ಎಂಥ ಮಾತು ನೋಡಿ. ಓದೋಣ. ಖಂಡಿಸಬೇಡೆನ್ನನು ಪ್ರಭು ರೋಷದಿಂದ. ನನ್ನನ್ನು ಖಂಡಿಸಬೇಡ, ನನ್ನನ್ನು ದಂಡಿಸಬೇಡ. ನೋಡಿ, ಇದು ಮೊರೆ ಇಡ್ತಾ ಇರೋದು, ಕ್ಷಮೆ ಯಾಚಿಸುವುದು. ನಾನು ತಪ್ಪು ಮಾಡಿದ್ದೀನಿ, ಹೌದು, ಬಲಹೀನ ಹೌದು, ನೀವು ದಂಡಿಸಬೇಡಪ್ಪ, ನನ್ನನ್ನು ಖಂಡಿಸಬೇಡಪ್ಪ. ಯಾಕಂದರೆ ಇವತ್ತು ನನ್ನ ಜೀವನ, ನಿಮ್ಮ ಜೀವನ ದೇವರು ನೋಡಿ ಎಷ್ಟೋ ಖಂಡಿಸುವುದು ದಂಡಿಸುವುದು ಇದೆ. ನಾವು ಮೊರೆ ಇಡೋಣ, ಆತನ ಕೃಪೆಯೊಂದೇ ನಮಗೆ ಸಾಕು. ಕನಿಕರಿಸು ಹೇ ಪ್ರಭು, ನಾನು ಬಲಹೀನನು. ದರ್ ಇಸ್ ವೀಕ್ನೆಸ್ ಇನ್ ಮೀ, ನಾನು ಬಲಹೀನನು. ಗುಣಪಡಿಸು ಸಡಿಲವಾದ ಎನ್ನೆಲುಬುಗಳನ್ನು. ನಿನಗೆ ಮಾತ್ರ ಸಾಧ್ಯ. ಯು ಕ್ಯಾನ್ ಹೀಲ್ ಮೀ. ಸಡಿಲವಾದ ಎಲುಬು ನೋವು, ಅಥ್ರೈಟಿಸ್, ಈ ನೋವಿನಿಂದ ಮಲಗಲಿಕ್ಕೆ ಆಗ್ತಾ ಇಲ್ಲ, ನೀನು ಗುಣಪಡಿಸು. ವೇದನೆ, ಕೆಲವು ಸರಿ ಒಳಗೆ ವೇದನೆ, ಮನಸ್ಸಿನ ವೇದನೆ, ಇದೆಲ್ಲ ನಮ್ಮ ಎಲುಬುಗಳಿಗೆ ಪೆಟ್ಟು ಬೀಳುವಂತೆ ಮಾಡುತ್ತದೆ. ಜೀವಾತ್ಮನ ಬಳಲಿ ತತ್ತರಿಸುತ್ತಿರುವೆ. ಎಲ್ಲಿಯ ತನಕ ಪ್ರಭು ನೀವು ಕೈ ಬಿಟ್ಟಿರುವೆ? ದೇವ, ನನ್ನ ಕೈ ಬಿಡಬೇಡ, ನಾನು ನಿನ್ನನ್ನೇ ಆಶ್ರಯಿಸಿಕೊಂಡಿರುವೆ. ನನ್ನ ಕಡೆ ತಿರುಗಿ ಪ್ರಭು, ನನ್ನನ್ನು ಉದ್ಧರಿಸು. ನಿನ್ನ ಅಚಲ ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ನನ್ನಲ್ಲಿ ಯೋಗ್ಯತೆ ಯಾವುದೂ ಇಲ್ಲ, ನಿನ್ನ ಅಚಲ ಪ್ರೀತಿಯಿಂದ. ಇವತ್ತು ನಾನು ಇದ್ದೀನಿ ಅಂದರೆ ಅದು ನಿನ್ನ ಪ್ರೀತಿ. ಅಚಲ ಪ್ರೀತಿಯಿಂದ ನನ್ನನ್ನು ರಕ್ಷಿಸು, ಉದ್ಧರಿಸು. ಸತ್ತವರಲ್ಲಿ ನಿನ್ನ ಸ್ಮರಿಸುವವರಾರು. ಒಂದ್ಸರಿ ಸತ್ತೋದ್ಮೇಲೆ ನಿನ್ನನ್ನು ಸ್ಮರಿಸುವವರಾರು. ಪಾತಾಳದಲ್ಲಿ ಅಂದರೆ ಸಮಾಧಿಯಲ್ಲಿ ನಿನ್ನನ್ನು ಸ್ತುತಿಸುವವರಾರು. ಸಮಾಧಿಯ ಒಳಗಡೆ ಸ್ತುತಿಸಲು ಆಗುವುದಿಲ್ಲ. ಅದಕ್ಕಾಗಿ ಬೈಬಲಲ್ಲಿ ಜೀವಿಸುವಾಗ ನೀವು ಸ್ತುತಿಸಿರಿ, ಜೀವಿಸುವಾಗ ಪ್ರಭುವನ್ನು ಕೊಂಡಾಡಿ ಹರ್ಷಾನಂದ ಗೈಯಿರಿ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿರಿ. ಸತ್ತವರಲ್ಲಿ ನಿನ್ನ ಸ್ಮರಿಸುವವರಾರು, ಪಾತಾಳದಲ್ಲಿ ನಿನ್ನ ಸ್ತುತಿಸುವವರಾರು. ದಣಿದಿರುವೆನ ದುಃಖದಿಂದ ನರಳಿ, ತೊಯ್ದಿದೆ ಹಾಸಿಗೆ ಇರುಳ ಕಂಬನಿಯಲ್ಲಿ, ತೇಲಿದೆ ಮಂಚ ಈ ಕಣ್ಣೀರ ಪ್ರವಾಹದಲ್ಲಿ. ನೋಡಿ, ಪ್ರವಾಹದಲ್ಲಿ ಹೇಗೆ ತೇಲು ಹೋಗ್ತೀವಿ ನಾವು. ಕಣ್ಣೀರು ಅಂದರೆ, ನಾನು ನೋಡಿದ ಯುವಜನರ ಮಧ್ಯೆ ಸುಮಾರು ವರ್ಷ ಕೆಲಸ ಮಾಡ್ತಿದ್ದೆ. ನನಗೆ ಗೊತ್ತು, ಅನೇಕ ಯುವತಿಯರ ನಂತರ ಹೇಳಿದ್ದು, ಅವರಿಗೆ ರಾತ್ರಿ ನಿದ್ದೆ ಬೀಳೋಲ್ಲ, ಬೆಡ್ಶೀಟ್ ಅಡಿಯಲ್ಲಿ ಅವರು ಅಳ್ತಾ ಇರ್ತಾರೆ. ಅಂದರೆ ದೇವರ ಜೊತೆಗೆ ನಾವಿದ್ದಾಗ ದೇವರು ನಮ್ಮನ್ನು ಉದ್ಧರಿಸ್ತಾರೆ, ರಕ್ಷಿಸ್ತಾರೆ. ಮಂಕಾದವು ಕಣ್ಣುಗಳು ರೋದನದಿಂದ, ಹತ್ತು ಕಣ್ಣುಗಳು ಮಂಕಾದವು. ಮಬ್ಬಾದವು ವೈರಿಗಳ ಬಾಧೆಯಿಂದ. ಇನ್ನೊಂದು ಕಡೆಯಲ್ಲಿ ನನಗೆ ಅಟ್ಯಾಕ್, ಆಕ್ರಮಣಗಳು, ಕಷ್ಟಗಳು, ಸಾಲಗಳು, ಸೋಲುಗಳು, ವೇದನೆಗಳು, ಅವಮಾನಗಳು ಇವೆಲ್ಲ ಬರ್ತಾ ಇವೆ. ದುರ್ಜನರೇ ತೊಲಗಿರಿ ನನ್ನಿಂದ ದೂರ, ಪ್ರಭುವಿನ ಕಿವಿ ಮುಟ್ಟಿದೆ ನನ್ನ ಆರ್ತ ಸ್ವರ. ನನ್ನ ಹೃದಯದ ಸ್ವರ ಪ್ರಭುವಿಗೆ ಮುಟ್ಟಿದೆ. ಆಲಿಸಿಹನು ಪ್ರಭು ಎನ್ನ ಪ್ರಾರ್ಥನೆಯನು. ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ. ಅಂಗೀಕರಿಸಿಹನು ಎನ್ನಯ ವಿಜ್ಞಾಪನೆಯನು. ತತ್ತರಿಸುವರು ಶತ್ರುಗಳೆಲ್ಲ ನಿರಾಶೆಯಿಂದ. ಯಾವಾಗ ದೇವರು ನನ್ನ ಪಕ್ಷದಲ್ಲಿರುವಾಗ ಶತ್ರುಗಳೆಲ್ಲ ನಿರಾಶೆಯಿಂದ ತತ್ತರಿಸುವರು. ಆದ್ದರಿಂದ ನಾವು ಭಯಪಡುವುದು ಬೇಡ, ನಮ್ಮ ದೇವರನ್ನು ಆಶ್ರಯಿಸಿ ಬಾಳೋಣ. ತಟ್ಟನೆ ಹಿಂಜರಿಯುವವರೆಲ್ಲ ಅತಿ ಲಜ್ಜೆಯಿಂದ. ಅದು ಆತ್ಮೀಯರೇ, ದೇವರಲ್ಲಿ ನಾವು ಮೊರೆ ಇಟ್ಟಾಗ, ದೇವರೆಡೆಗೆ ನಾವು ತಿರುಗಿದಾಗ, ಕ್ಷಮೆ ಯಾಚಿಸಿದಾಗ ಪ್ರಭು ನಮ್ಮನ್ನು ಗುಣಪಡಿಸುತ್ತಾರೆ, ಕ್ಷಮಿಸುತ್ತಾರೆ, ಆಶೀರ್ವದಿಸುತ್ತಾರೆ ಮತ್ತು ಮೇಲಕ್ಕೆ ಎಬ್ಬಿಸುತ್ತಾರೆ. ಅಂತ ಶಕ್ತಿ ನಮಗೆ ಈ ಕೀರ್ತನೆಯ ಪ್ರಾರ್ಥನೆಯಲ್ಲಿ ಲಭಿಸಲೆಂದು ಪ್ರಾರ್ಥಿಸೋಣ.
ಇಲ್ಲಿ 7ನೆಯ ಕೀರ್ತನೆ ವಾಕ್ಯಗಳು 1ರಿಂದ ಸುಮಾರು 17 ವಾಕ್ಯಗಳು ಇವೆ. ನಾವು ಧ್ಯಾನಿಸೋಣ. ಇಲ್ಲಿ ನೀತಿ ಸ್ಥಾಪನೆಯ ಕುರಿತು ಹೇಳ್ತಾ ಇದೆ. ನಿನ್ನ ಆಶ್ರಯವನರಸಿ ಹೇ ಸ್ವಾಮಿ ದೇವ, ನಾ ಬಂದಿಹೆನು. ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡೆನ್ನನು. ಇಲ್ಲದಿರೆ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು. ಜಲ್ಲನೆ ಸೀಳಿ ಬಿಟ್ಟಾನು ಸಿಂಹದಂತೆ ಮೇಲೆ ಬಿದ್ದು. ಸ್ವಾಮಿ ದೇವ, ನಾನೀ ಪರಿ ನಡೆದಿರೆ, ಅಕ್ರಮಕ್ಕೆ ಕೈ ಹಾಕಿರೆ, ಮಿತ್ರದ್ರೋಹಿ ಆಗಿರೆ, ನಿಷ್ಕಾರಣ ಶತ್ರು ಸುಲಿಗೆ ಮಾಡಿರೆ, ಎನ್ನ ಬೆನ್ನಟ್ಟಿ ಬರಲಿ ವೈರಿ, ಕಾಲಿಂದೆನ್ನ ಮೆಟ್ಟಿ ತುಳಿಯಲಿ. ಎನ್ನ ಮಾನವನು ಮಣ್ಣು ಪಾಲಾಗಿಸಲಿ, ನನ್ನನ್ನು ಸೋಲಿಸಿ ಬಿಡಲಿ. ಹೇ ಪ್ರಭು, ಎಚ್ಚರಗೊಳ್ಳು, ನ್ಯಾಯವನ್ನು ದೇವ ನಿರ್ಣಯಿಸು. ಕೋಪದಿಂದೆದ್ದು ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಸಭೆ ಸೇರಲಿ ಸಕಲ ಜನಾಂಗಗಳು ನಿನ್ನ ಸುತ್ತಲು. ನೀ ಆಸ್ಥಾನವನೇರು ಅವರನ್ನು ಪರಿಪಾಲಿಸಲು. ಹೇ ಪ್ರಭು, ಜಗದ ಜನಾಂಗಕ್ಕೆ ನ್ಯಾಯ ದೊರಕಿಸುವವನು ನೀನು. ನನಗೂ ನ್ಯಾಯ ದೊರಕಿಸು, ನಿರಪರಾಧಿ ನೀತಿವಂತ ನಾನು. ಮಾನವರ ರನ್ಮನವನರಿತಿಹ ಸತ್ಯ ಸ್ವರೂಪಿ ದೇವ. ದುರುಳರ ಕೆಡುಕ ನಳಿಸಯ್ಯ, ಸತ್ಯವಂತರನು ನೀ ಉಳಿಸಯ್ಯ. ನನಗೆ ರಕ್ಷೆ ನೀಡುವ ಗುರಾಣಿ ದೇವನೇ, ನೇರ ಮನಸ್ಕರಿಗೆ ಸಂರಕ್ಷಣೆ ಆತನೇ. ನ್ಯಾಯಕ್ಕನುಸಾರ ತೀರ್ಪು ನೀಡುವಂತವನು ದೇವನು. ದುರುಳರ ಮೇಲೆ ದಿನ ಬಿಡದೆ ಕೋಪವುಳ್ಳವನು ಆತನು. ತೀಡುವನು ಕತ್ತಿಯನು, ಹೂಡುವನು ಬಾಣವನು. ಪಡೆಯದಿರೆ ದುರುಳನು ಮನ ಪರಿವರ್ತನೆಯನು. ಸೇರಿಸಿಟ್ಟಿರುವ ನಾತ ಮಾರಕಾಸ್ತ್ರಗಳನ್ನು, ಗುರಿಯಿಟ್ಟು ನಿಂತಿರುವನು ಅಗ್ನಿಬಾಣಗಳನ್ನು. ಕೇಡನು ಹಡೆಯಲು ದುರುಳನು ಪಡುವ ಬೇನೆಯನ್ನು ನೋಡು. ಹಾನಿಯ ಹಡೆವನೆಂದೆಣಿಸಿ ಶೂನ್ಯವ ಹೆದರುವುದ ನೋಡು. ಗುಣಿಯನು ತೋಡಿದನು, ಮಣ್ಣನ್ನು ಹೊರದೂಡಿದನು. ತೋಡಿದ ಗುಣಿಯಲ್ಲಿ ತಾನೇ ಥಟ್ಟನೆ ಬೀಳುವನು. ತಾನು ಮಾಡಿದ ಕುತಂತ್ರ ತನ್ನ ತಲೆಗೆ ಗಂಡಾಂತರ. ತಾನು ಕೊಟ್ಟ ಉಪದ್ರವ ತನ್ನ ಬುರುಡೆಗೆ ಅವಾಂತರ. ಸತ್ಯ ಸ್ವರೂಪನಾದ ಸ್ವಾಮಿಗೆ ನನ್ನ ವಂದನೆ, ಪರಾತ್ಪರ ಪ್ರಭುವಿನ ನಾಮಕ್ಕೆ ಸ್ತುತಿ ಸಂಕೀರ್ತನೆ. ಆತ್ಮೀಯರೇ, ಎಂಥ ಒಂದು ಸಿರಿತನದಿಂದ ಕೂಡಿದ ಈ ಕೀರ್ತನೆ ನೋಡಿ. ಇಲ್ಲಿ ಏನು ಹೇಳ್ತಾರೆ, ದೇವರಿಗೆ ಮೊರೆ ಇಡುವಾಗ ನನ್ನ ಜೀವನ, ಆ ಜೀವನ ಹೇಗಿದೆ ಅದನ್ನು ಕೂಡ ನಾನು ನೋಡತಕ್ಕದ್ದು. ಒಂದು ರೀತಿಯಲ್ಲಿ ಆ ವೈರ್ಯ ಕಾಟ, ಇನ್ನೊಂದು ರೀತಿಯಲ್ಲಿ ನನ್ನ ಪ್ರಾರ್ಥನೆಯ ಹಠ, ಮತ್ತೊಂದು ರೀತಿಯಲ್ಲಿ ನೀತಿಭರಿತವಾಗಿ ಜೀವಿಸಲು ನಾನು ಪ್ರಯತ್ನ ಪಡುವ ಆ ಒಂದು ಕ್ರಮ, ಇದೆಲ್ಲವೂ ಇದರಲ್ಲಿ ಮಿಳಿತವಾಗಿವೆ. ನಿನ್ನ ಆಶ್ರಯವನ್ನು ಅರಸಿ ಹೇ ಸ್ವಾಮಿ ದೇವಾನ ಬಂದಿಹೇನು. ದೇವಾ, ನಿನ್ನ ಆಶ್ರಯ ಅರಸಿ ಬಂದಿಹೇನು. ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡೆನು ನಾನು. ನೋಡಿ, ನಾನು ನಿನ್ನ ಆಶ್ರಯ ಬೇಡಿ ಬರ್ತದೆ, ಆದರೆ ಬೆನ್ನಟ್ಟಿ ಬರುವವರು, ನನ್ನನ್ನು ನಿಮ್ಮ ಕಡೆಯಿಂದ ದೂರ ಕೊಂಡೊಯ್ಯುವವರು ಇರಬಹುದು, ನನ್ನ ಒಳಗಡೆ ಮತ್ತು ಹೊರಗಡೆಯಿಂದ, ಅವುಗಳ ಕೈಗಳಿಂದ ನೀ ತಪ್ಪಿಸು. ಇಲ್ಲದಿರೆ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು. ನೀ ನನ್ನ ಆಶ್ರಯಕ್ಕೆ ಬರದಿದ್ರೆ, ಅಥವಾ ನೀ ನನ್ನ ರಕ್ಷಣೆಗೆ ಬರದಿದ್ರೆ, ಶತ್ರು ತಿಳಿದಾನು ಇವನಿಗೆ ಯಾರಿಲ್ಲ. ಜಲ್ಲನೆ ಸೀಳಿ ಬಿಟ್ಟನು, ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ನಾಶ ಮಾಡಿಯಾನು. ಸ್ವಾಮಿ ದೇವ, ನಾನು ಈ ಪರಿ ನಡೆದಿರೆ, ಅಕ್ರಮಕ್ಕೆ ಕೈ ಹಾಕಿರೆ, ಮಿತ್ರದ್ರೋಹಿ ಆಗಿರೆ, ನಿಷ್ಕಾರಣ ಶತ್ರು ಸುಲಿಗೆ ಮಾಡಿರೆ, ಎನ್ನ ಬೆನ್ನಟ್ಟಿ ಬರಲಿ ವೈರಿ, ಕಾಲಿಂದ ಮೆಟ್ಟಿ ತುಳಿಯಲಿ. ಎನ್ನ ಮಾನವನು ಮಣ್ಣು ಪಾಲಾಗಿಸಲಿ, ನನ್ನನ್ನು ಸೋಲಿಸಿ ಬಿಡಲಿ. ನೋಡಿ, ನಾನು ಒಂದು ವೇಳೆ ತಪ್ಪು ಮಾಡಿದರೆ ಇದನ್ನು ಮಾಡಲಿ. ನಾನು ಏನು ಮಾಡದೇನು ನನ್ನ ಮೇಲೆ ಅವರು ಅವಮಾನಗಳನ್ನು ಮಾಡ್ತಾರಲ್ಲ, ಸ್ವಾಮಿ ಕಾಪಾಡಿ. ಹೇ ಪ್ರಭು, ಎಚ್ಚರಗೊಳ್ಳು, ನ್ಯಾಯವನ್ನು ದೇವ ನಿರ್ಣಯಿಸು. ಕೋಪದಿಂದೆದ್ದು ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಸಭೆ ಸೇರಲಿ ಸಕಲ ಜನಾಂಗಗಳು ನಿನ್ನ ಸುತ್ತಲು. ಸಭೆ ಸೇರಲಿ ಸಕಲ ಜನಾಂಗಗಳು ನಿನ್ನ ಸುತ್ತಲು. ನೀ ಆಸ್ಥಾನವನೇರು ಅವರನ್ನು ಪರಿಪಾಲಿಸಲು. ಹೇ ಪ್ರಭು, ಜಗದ ಜನಾಂಗಕ್ಕೆ ನ್ಯಾಯ ದೊರಕಿಸುವವನು ನೀನು. ಕೊನೆಗೆ ನ್ಯಾಯ ನೀತಿ ಇರುವುದು ನಿಮ್ಮಲ್ಲೇ. ನನಗೂ ನ್ಯಾಯ ದೊರಕಿಸು, ನಿರಪರಾಧಿ ನೀತಿವಂತ ನಾನು. ಒಂಥರ ನಿರಪರಾಧಿಯ ಪ್ರಾರ್ಥನೆ.
ಆತನಿಗೆ ಅಪರಾಧಿ ಅಂತೇಳಿ ಮಾಡುವಾಗ ಹೇಗಾಗುತ್ತೆ ಎಂಬುದರ ಕುರಿತು ಇಲ್ಲಿ ನಾವು ನೋಡ್ತೀವಿ. ಮಾನವರ ರನ್ಮನ ವನರಿತಿಹ ಸತ್ಯ ಸ್ವರೂಪಿ ದೇವ. ನನ್ನ ರನ್ಮನಗಳು ದೇವರಿಗೆ ಎಲ್ಲವೂ ತಿಳಿದಿವೆ. ದುರುಳರ ಕೆಡುಕನಳಿಸಯ್ಯ, ಸತ್ಯವಂತರನ್ನು ನೀವು ಉಳಿಸಯ್ಯ. ನನಗೆ ರಕ್ಷಣೆ ನೀಡುವ ಗುರಾಣಿ ದೇವನೇ, ನೇರ ಮನಸ್ಕರಿಗೆ ಸಂರಕ್ಷಣೆ ಆತನೇ. ನನಗೆ ರಕ್ಷೆ ನೀಡುವ ಗುರಾಣಿ, ನನ್ನನ್ನು ರಕ್ಷಿಸುವ ದೇವರು ಅವರಾಗಿದ್ದಾರೆ. ನ್ಯಾಯಕ್ಕನುಸಾರ ತೀರ್ಪು ನೀಡುವಂಥವನು ದೇವರು. ನ್ಯಾಯ ನೀತಿ ಅವರಲ್ಲಿದೆ, ಅವರು ನ್ಯಾಯಕ್ಕನುಸಾರ ತೀರ್ಪು ನೀಡುತ್ತಾರೆ. ದುರುಳರ ಮೇಲೆ ದಿನ ಬಿಡದೆ ಕೋಪ ಉಳ್ಳವನು ಆತನು. ನೋಡಿ, ದುರುಳರ ಮೇಲೆ ದಂಡಿಸುತ್ತಾರೆ, ಯಾಕೆಂದ್ರೆ ಅವರು ಪರಿವರ್ತನೆಗೊಳ್ಳಲಿಲ್ಲ. ದುರುಳರ ಮೇಲೆ ದಿನ ಬಿಡದೆ ಕೋಪ ಉಳ್ಳವನು ಆತನು. ತೀಡುವನು ಕತ್ತಿಯನ್ನು, ಹೂಡುವನು ಬಾಣವನು, ಪಡೆಯದಿರೆ ದುರುಳನು ಮನ ಪರಿವರ್ತನೆಯನ್ನು. ದೇವರು ನಮಗೆ ಅವಕಾಶ ಕೊಡ್ತಾರೆ ಮನ ಪರಿವರ್ತನೆಗೆ. ನಾವು ಆ ಅವಕಾಶವನ್ನು ಬಳಸಬೇಕು. ಆ ಅವಕಾಶದಿಂದ ನಾವು ಮನ ಪರಿವರ್ತನೆ ಹೊಂದಿ, ಅದಕ್ಕಾಗಿ ಈ ಒಂದು ಸಾಂಕ್ರಾಮಿಕ ಸಮಯದಲ್ಲಿರ್ಬಹುದು, ನಾವು ತೊಂದರೆಯಲ್ಲಿರಬಹುದು, ಕಷ್ಟ ಸಂಕಷ್ಟದಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾರೆ. ಸೇರಿಸಿ ಬಿಟ್ಟಿರುವ ನಾಥ ಮಾರಕಾಸ್ತ್ರಗಳನ್ನು ಗುರಿಯಿಟ್ಟು ನಿಂತಿರುವನು ಅಗ್ನಿ ಬಾಣಗಳನ್ನು. ಕೇಡನ್ನು ಹಡೆಯಲು ದುರುಳರು ಪಡುವ ಬೇನೆಯನ್ನು ನೋಡು. ಹಾನಿಯ ಹಡೆವೆನೆಂದೆಣಿಸಿ ಶೂನ್ಯವ ಹೆರುವುದ ನೋಡು. ಇವತ್ತು ಕೇಡನ್ನು ಮಾಡಲು ಸುಲಭ, ಹಾಳಾಗಲು ಸುಲಭ, ದುರ್ಜನರಾಗಲು ಸುಲಭ, ಆದರೆ ಒಳ್ಳೆಯ ದಾರಿಯಲ್ಲಿ ಜೀವಿಸಲು ಸತ್ಯವಂತರಾಗಲು ಕಷ್ಟ. ಆದರೆ ಅವರು ಹಾನಿಯನ್ನೇ ಪಡೆಯುವರು. ಕೆಟ್ಟ ಮಾರ್ಗದಲ್ಲಿ ಹೋದರೆ, ದುರುಳರ ಮಾರ್ಗದಲ್ಲಿ ಹೋದರೆ ಹಾನಿಯನ್ನೇ ಪಡೆಯುವೆವು. ಗುಣಿಯನು ತೊಡಿಹನು, ಮಣ್ಣನ್ನು ದುಡಿದನು, ತೋಡಿದ ಗುಣಿಯಲ್ಲಿ ತಾನೇ ತಟ್ಟನೆ ಬೀಳುವನು. ಅಂದರೆ ದುರುಳ ಏನು ಮಾಡ್ತಾನೆ? ಗುಣಿ ತೊಡ್ತಾನೆ, ಅವನೇ ಬೀಳ್ತಾನೆ. ಇವತ್ತು ಯಾರಿಗೆ ನೀವು ಸಿಕ್ಕಿಸಿ ಹಾಕೊಳ್ಳಲು ನೋಡ್ತೀರಿ, ಅದು ಯಾರಲ್ಲಿ ಕೆಟ್ಟ ಭಾವನೆ ಇದೆಯೋ ಅದು ಅವರನ್ನೇ ನಾಶ ಮಾಡುತ್ತದೆ. ನಾವು ಕೆಟ್ಟವರಾಗೋದು, ದುರುಳರಾಗೋದು, ರಿವೆಂಜ್ ಪ್ರತೀಕಾರ ಮಾಡೋದು ಬೇಡ. ತಾನು ಮಾಡಿದ ಕುತಂತ್ರ ತನ್ನ ತಲೆಗೆ ಗಂಡಾಂತರ. ನೋಡಿ, ನೀವೇನು ಕುತಂತ್ರ ಮಾಡ್ತೀರಿ ಅದು ನಿಮಗೆ ಸ್ವತಂತ್ರರಾಗಿ ಜೀವಿಸಲು ಬಿಡೋಲ್ಲ. ತಾನು ಕೊಟ್ಟ ಉಪದ್ರವ ಬುರುಡಿಗೆ ಅವಾಂತರ. ನೆನಪಲ್ಲಿ ಇಟ್ಕೊಳ್ಳಿ, ತಾನು ಮಾಡಿದ ಕುತಂತ್ರ ತನ್ನ ತಲೆಗೆ ಗಂಡಾಂತರ, ತಾನು ಕೊಟ್ಟ ಉಪದ್ರವ ತನ್ನ ಬುರುಡಿಗೆ ಅವಾಂತರ. ಆಮೇಲೆ ಸತ್ಯ ಸ್ವರೂಪನಾದ ಸ್ವಾಮಿಗೆ ನನ್ನ ವಂದನೆ, ಪ್ರಭು ಪರಾತ್ಪರ ಪ್ರಭುವಿನ ನಾಮಕ್ಕೆ ಸ್ತುತಿ ಸಂಕೀರ್ತನೆ. ಅದರಿಂದ ದೇವರಿಗೆ ಸ್ತುತಿ ಸಂಕೀರ್ತನೆಯನ್ನು ನಾವು ಸಲ್ಲಿಸತಕ್ಕದ್ದು ಮತ್ತು ಅವರನ್ನು ನಾವು ಯಾವಾಗಲೂ ಹರಸಿ ಜೀವಿಸತಕ್ಕದ್ದು. ಕೀರ್ತನೆ 8 ನಾವು ಓದೋಣ, ಧ್ಯಾನಿಸೋಣ, ಪ್ರಾರ್ಥಿಸೋಣ. ದೇವರ ಮಹಿಮೆ, ಮಾನವನ ಹಿರಿಮೆ. ಪ್ರಭು, ಓ ನಮ್ಮ ಪ್ರಭು, ಏನಿತು ಮಹಿಮಾನ್ವಿತ, ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಬೆಳಗಿದೆ ನಿನ್ನ ವೈಭವ ಗಗನದಾದ್ಯಂತ. ವಿರೋಧಿಗಳ ಬಾಯನ್ನು ಮುಚ್ಚಿಸಿದೆ, ಬಾಲೆಯರ ಬಾಯಿಂದಲೇ. ಹಗೆಗಳನ್ನು ದುರ್ಗದಂತೆ ತಡೆದೆ, ಮೊಲೆಗೂಸುಗಳ ನಾಲಿಗೆಯಿಂದಲೇ. ಆಕಾಶಮಂಡಲ ನಿನ್ನ ಕೈ ಕೆಲಸವಯ್ಯ, ಚಂದ್ರ ನಕ್ಷತ್ರಗಳು ನಿನ್ನ ರಚನೆಗಳಯ್ಯ. ಇಂತಿರಲು ಮನುಷ್ಯನು ಎಷ್ಟರವನು, ನೀನವನನ್ನು ರಕ್ಷಿಸಲು, ನೀನವನನ್ನು ಲಕ್ಷಿಸಲು. ಏತರದವನು ನರಮಾನವನು, ನೀನವನನ್ನು ಪರಾಮರಿಸಲು. ಆದರೆ ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಷ್ಯನನು, ಮುಡಿಸಿದೆ ಮುಕುಟವಾಗನವನಿಗೆ. ಘನ ಮಾನವನು ಸಿರಿ ಹಿರಿಮೆಯನು ಒಡೆಯನಾಗಿಸಿದೆ ನಿನ್ನಯ ಕರಕೃತಿಗಳಿಗೆ. ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನು. ಪ್ರಭು, ಓ ಎಮ್ಮ ಪ್ರಭು, ನಿನ್ನ ನಾಮಾಮೃತ ಬೆಳಗಿದೆ ತನ್ನ ಮಹಿಮೆಯನ್ನು ಭುವನ ಪರ್ಯಂತ. ಆತ್ಮೀಯರೇ, ಈ ಒಂದು ಕೀರ್ತನೆ ಮೊಲೆಗೂಸುಗಳ ನಾಲಿಗಿಂದಲೂ ದೇವರು ತಮ್ಮ ವಿರೋಧಿಗಳ ಬಾಯನ್ನು ಮುಚ್ಚಿಸಲು ಸಾಧ್ಯವಿದೆ ಮತ್ತು ಅವರು ಜಯಿಸಲು ಸಾಧ್ಯವಿದೆ. ಪ್ರಭು, ಓ ಎಮ್ಮ ಪ್ರಭು, ಏನಿತು ಮಹಿಮಾನ್ವಿತ, ನೀನು ಮಹಿಮಾನ್ವಿತ ಪ್ರಭು. ಹರಡಿವೆ ನಿನ್ನ ಸಿರಿನಾಮ, ನಿನ್ನ ನಾಮ ಜಗದಾದ್ಯಂತ ಹರಡಿದೆ. ಬೆಳಗಿದೆ ನಿನ್ನ ವೈಭವ ಗಗನದಾದ್ಯಂತ. ಆ ವೈಭವವನ್ನು, ಮಹಿಮೆಯನ್ನು ನಿಲ್ಲಿಸಲು ಯಾರಿಂದಲೂ ಅಸಾಧ್ಯ. ಯಾರಿಂದಲೂ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ವಿರೋಧಿಗಳ ಬಾಯನ್ನು ಮುಚ್ಚಿಸಿದೆ. ನಿನ್ನ ವಿರೋಧಿಗಳು ಯಾರಿದ್ದಾರೆ ಅವರ ಬಾಯನ್ನು ಬಾಲೆಯರ ಬಾಯಿಯಿಂದಲೇ. ನಿನಗೆ ಅಂಥ ಶಕ್ತಿ ಇದೆ. ಹಗೆಗಳನ್ನು ದುರ್ಗದಂತೆ ತಡೆದೆ ಮೊಲೆಗೂಸುಗಳ ನಾಲಿಗೆಯಿಂದಲೇ.
ಮೊಲೆಗೂಸುಗಳ ನಾಲಿಗೆಯಿಂದಲೇ ಹಗೆಗಳನ್ನು ದುರ್ಗದಂತೆ ತಡೆಯುವ ಶಕ್ತಿ ನಿನಗಿದೆ. ಆಕಾಶ ಮಂಡಲ ನಿನ್ನ ಕೈ ಕೆಲಸವಯ್ಯ. ಇದೆಲ್ಲ ಪೃಥ್ವಿ, ಈ ಸೃಷ್ಟಿ, ಇದೆಲ್ಲ ನಿನ್ನ ಕೈ ಕೆಲಸವಯ್ಯ. ಚಂದ್ರ ನಕ್ಷತ್ರಗಳು ನಿನ್ನ ರಚನೆಗಳಯ್ಯ. ಇಂತಿರಲು ಮನುಷ್ಯನು ಎಷ್ಟರವನು, ನೀನವನನ್ನು ಲಕ್ಷಿಸಲು. ಇವತ್ತು ಮನುಷ್ಯ ಗರ್ವ, ಅಹಂಕಾರ, ದರ್ಪ ದೇವರ ಮುಂದೆ ಚಾಲೆಂಜ್ ಮಾಡ್ತಾರೆ. ಕೆಲವು ನಾನು ಯೂಟ್ಯೂಬ್ಗಳು ಅಥವಾ ಕೆಲವು ಪ್ರವಚನಗಳು ನೋಡಿ ದೇವರಿಗೆ ಚಾಲೆಂಜ್ ಮಾಡ್ತಾರೆ. ಯಾರು ಮನುಷ್ಯ? ದೇವರು ಜೀವ ಕೊಟ್ಟಿದ್ದಾರೆ, ಶ್ವಾಸ ಕೊಟ್ಟಿದ್ದಾರೆ, ನಾವು ಇದ್ದೀವಿ ಅವರ ಕರುಣೆಯಿಂದ. ಇಂತಿರಲು ಮನುಷ್ಯನು ಎಷ್ಟರವನು, ನೀನವನನ್ನು ಲಕ್ಷಿಸಲು. ಏತರದವನು ನರಮಾನವನು, ನೀನವನನ್ನು ಪರಾಮಿಸಲು. ಏತರದವನು ನರಮಾನವನು, ಧೂಳಿನ ಕಣಕ್ಕೆ ನಾವು ಸಮಾನ. ಆದರೆ ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಷ್ಯನನ್ನು. ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಷ್ಯನನ್ನು. ಮುಡಿಸಿದೆ ಮುಕುಟವಾಗವನಿಗೆ ಘನ ಮಾನವನು ಸಿರಿ ಹಿರಿಮೆಯನು. ಏನು ಮಾಡಿದೆ? ಮುಡಿಸಿದೆ ಮುಕುಟವಾಗವನಿಗೆ ಘನ ಮಾನವನು. ಇವತ್ತು ನಮಗೆ ಘನ ಮಾನ ಮಹಿಮೆ ಸಿರಿ ಹಿರಿಮೆ ಎಲ್ಲ ಸಿಗುತ್ತೆ ಪ್ರಭುವಿನಿಂದ. ವಿ ಆರ್ ರೆಕಾಗ್ನೈಸ್ಡ್ ಬೈ ಗಾಡ್ ಬಿಕಾಸ್ ಆಫ್ ಹಿಸ್ ಬ್ಲೆಸ್ಸಿಂಗ್. ಒಡೆಯನಾಗಿಸಿದೆ ನಿನ್ನಯ ಕರಕೃತಿಗಳಿಗೆ. ಇವತ್ತು ಕರಕೃತಿಗಳಿಗೆ ಇವತ್ತು ನಾವು ಅಧಿಪತ್ಯ ಏನೋ ನಡೆಸ್ತೀವಿ, ಜವಾಬ್ದಾರಿ ಇದೆ, ಅಥವಾ ಕೆಲವರು ಅಧಿಕಾರ ನಡೆಸ್ತಾರೆ, ಅದರ ಅಧಿಕಾರ ಇರುವುದು ಸೇವೆಗಾಗಿ. ಒಡೆಯನಾಗಿಸಿದೆ ನಿನ್ನಯ ಕರಕೃತಿಗಳಿಗೆ, ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಅದರಿಂದ ನೀವು ನಮ್ಮ ವತಿಕನ್ 2ನೇ ದ್ವಿತೀಯ ಸಮ್ಮೇಳನ ಬಹಳ ಸುಂದರವಾಗಿ ಹೇಳುತ್ತೆ, ನಾವು ಈ ಲೋಕದ ಮೇಲೆ ದಬ್ಬಾಳಿಕೆ ಮಾಡಲು ಅಲ್ಲ, ಈ ಲೋಕದ ಅಥವಾ ಈ ಸೃಷ್ಟಿಯ ಪೋಷಣೆ ಮಾಡಲು ನಾವು ಪೋಷಣೆ ಮಾಡತಕ್ಕದ್ದು. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನು. ಎಲ್ಲ ಸೃಷ್ಟಿಸಿ ನೀವು ನನಗೆ ಕೊಟ್ಟಿರಿ, ಮನುಷ್ಯನಿಗೆ ಕೊಟ್ಟಿರಿ. ಮನುಷ್ಯ ಅದನ್ನು ಏನು ಮಾಡಬೇಕು? ಅದನ್ನು ಪೋಷಿಸಬೇಕು, ರಕ್ಷಿಸಬೇಕು. ಆದರೆ ಮನುಷ್ಯನ ಇವತ್ತು ಸ್ವಾರ್ಥ, ಅಹಂಕಾರ, ಗರ್ವ ಏನಾಗಿದೆ? ಎಲ್ಲ ನಾಶವಾಗ್ತಾ ಇದೆ. ಪ್ರಭು, ಓ ಎನ್ನ ಪ್ರಭು, ನಿನ್ನ ನಾಮಾಮೃತ ಬೆಳಗಿದೆ ತನ್ನ ಮಹಿಮೆಯನ್ನು ಭುವನ ಪರ್ಯಂತ. ಆತ್ಮೀಯರೇ, ಇವತ್ತು ಪ್ರಭುವಿನ ನಾಮ ಮಹಿಮೆ ಪಡಿಸೋಣ. ಇವತ್ತು ನಾವು 5, 6, 7, 8 ಈ 4 ಕೀರ್ತನೆಗಳನ್ನು ಪ್ರಾರ್ಥಿಸಿದೆವು, ಧ್ಯಾನಿಸಿದೆವು. ಈ ಕೀರ್ತನೆಗಳ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ನಮ್ಮ ಕುಟುಂಬಗಳು ಅಭಿಷೇಕವಾಗಲಿ. ನಮ್ಮ ಮಕ್ಕಳು, ಯುವಕ ಯುವತಿಯರು, ಕುಟುಂಬದ ಎಲ್ಲ ಸದಸ್ಯರು, ದೇಶ ವಿದೇಶಗಳಲ್ಲಿರುವ ನಮ್ಮ ಕುಟುಂಬಸ್ಥರು, ದೂರದ ಊರಿನಲ್ಲಿರುವ ನಮ್ಮ ಕುಟುಂಬಸ್ಥರು ಅಭಿಷೇಕಗೊಳ್ಳಲಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ದೇವ. ಈ ದಿನ ನಾನು ನನ್ನ ಮಕ್ಕಳಿಗಾಗಿ ಮೊರೆ ಇಡುತ್ತೇನೆ. ಈ ಕೀರ್ತನೆಗಳ ಆಶೀರ್ವಾದ ಅವರಿಗೆ ಲಭ್ಯವಾಗಲಿ. ಕೀರ್ತನೆಗಳ ಮೂಲಕ ನಮಗೆ ದೈವಿಕ ಜ್ಞಾನ ಹೆಚ್ಚಾಗಲಿ. ನಮ್ಮಲ್ಲಿರುವ ಲೌಕಿಕ ಈ ಜ್ಞಾನವನ್ನು ಅಥವಾ ಅಬಲವಾದ ಜ್ಞಾನವನ್ನು ಅಥವಾ ಈ ಲೋಕದಲ್ಲಿ ನಮ್ಮನ್ನು ಉಚ್ಚೋಳೆಯಲ್ಲಿ ಕೊಚ್ಚಿ ಹೋಗುವಂತೆ ಮಾಡುವ ಲೌಕಿಕತೆಯಿಂದ ಬಿಡುಗಡೆಗೊಳಿಸಿರಿ. ನಿಜವಾದ ಸ್ವಾತಂತ್ರ್ಯದ ಅನುಭವ ನಮಗೆ ಸಿಗುವಂತಾಗಲಿ. ನಮ್ಮೆಲ್ಲ ಪ್ರಾರ್ಥನೆ, ಕೋರಿಕೆ, ಭಿನ್ನಗಳನ್ನು ಸಮರ್ಪಿಸುತ್ತೇವೆ. ಈ ಜೀವ ನಿಮ್ಮದು ದೇವ. ಈ ಮನ, ಈ ತನು, ಈ ಜೀವನ ಎಲ್ಲವೂ ನಿನ್ನದೇ ದೇವ. ನಮ್ಮದಾಗಿ ನಮ್ಮಲ್ಲಿ ಏನೂ ಇಲ್ಲ, ಸರ್ವವು ನೀ ಕೊಟ್ಟ ದಾನವಾಗಿದೆ. ನಮ್ಮನ್ನೇ ನಿಮ್ಮ ಕರಗಳಿಗೆ ನಮ್ಮನ್ನು ಸಮರ್ಪಿಸುತ್ತೇವೆ. ನಮ್ಮ ಮೇಲೆ ಕರುಣೆಯಾಗಿರಿ. ಇವತ್ತು ನನ್ನೊಂದಿಗೆ ಕೀರ್ತನೆ ಪ್ರಾರ್ಥಿಸಿದ ಎಲ್ಲ ವ್ಯಕ್ತಿಗಳ ಮೇಲೆ, ಜನರ ಮೇಲೆ, ಈ ದಿವ್ಯವಾಣಿ ಒಂದು ಲೈವ್ ಯೂಟ್ಯೂಬ್ ಚಾನೆಲಿಂದ ಎಲ್ಲರೂ ಆಲಿಸುವಾಗ ಅದ್ಭುತಗಳು ನಡೆಯಲಿ. ಕುಟುಂಬಗಳು ದೇವರ ಕರುಣೆ ಸವಿಯಲಿ. ಈ ಕೀರ್ತನೆಗಳ ಆಶೀರ್ವಾದ ಅವರ ರಕ್ತಕಣ, ನರನಾಡಿ, ಕೀಲು, ಮಜ್ಜಿದೆ ಆತ್ಮಗಳಲ್ಲಿ ಚಲಿಸಲಿ. ವಿಶ್ವಾಸದಲ್ಲಿ ಬಲಗೊಳ್ಳಲಿ. ಪ್ರಾರ್ಥನೆಯಲ್ಲಿ ಅಧಿಕರಿಸಲಿ. ಭರವಸೆಯಿಂದ ಕಳೆದುಕೊಳ್ಳದಿರಲಿ. ಯೇಸುವೆ, ಸರ್ವಶಕ್ತ ತಂದೆಯಾದ ದೇವರೇ, ಅಬ್ರಹಾಂ, ಇಸಾಕ್, ಯಾಕೋಬರ ದೇವರೇ, ನಮ್ಮ ಪೂರ್ವಜ ದೇವರೇ, ನಮ್ಮನ್ನು ಕರುಣಿಸುವ ಕರ್ತರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಆರಾಧನೆ ಮಾಡುವಾಗ
ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸೋಣ. ಈ ಕೀರ್ತನೆಗಳ ಆಶೀರ್ವಾದ ನಮ್ಮ ಮೇಲೆ, ಕುಟುಂಬಗಳ ಮಕ್ಕಳ ಮೇಲೆ, ಅನಾರೋಗ್ಯದಲ್ಲಿರುವವರ ಮೇಲೆ. ದೇವ, ಯಾರೆಲ್ಲ ಈ ನಿಮಿಷದಲ್ಲಿ ಪ್ರಾರ್ಥಿಸ್ತಾರೆ ಅವರೆಲ್ಲ ಕೋರಿಕೆಗಳು ಆಶೀರ್ವಾದಗೊಳ್ಳಲಿ. ಎಲ್ಲ ಕೇಡುಗಳು, ರೋಗ ರುಜಿನಗಳು, ಬಾಧೆ, ಪೀಡೆ, ಪಿಚಾಚಿ ಶಕ್ತಿಗಳು, ಕೋವಿಡ್ ಸಂಕಷ್ಟಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಎಲ್ಲ ವೈದ್ಯರ ಮೇಲೆ, ನರ್ಸ್ಗಳ ಮೇಲೆ, ಜನರ ಮೇಲೆ, ಆಸ್ಪತ್ರೆಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಇವತ್ತು ನನ್ನ ಜೊತೆ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ದೇವ. ನಿಮ್ಮ ಕರುಣೆಯ ಕೃಪೆಯ ಹಸ್ತ. 38 ವರುಷ ಕುರಿ ಬಾಗಿಲಿನ ಬಳಿ ಮುಟ್ಟಿದಿರಿ, ಸತ್ತ ಲಾಸರಿಗೆ ಜೀವ ಕೊಟ್ರಿ, ಜಲೋದರ ರೋಗಿಗೆ ಸೌಖ್ಯ ಕೊಟ್ರಿ, ಗೂನಿ ಬೆನ್ನಿನ ಮಹಿಳೆಗೆ ಎದ್ದು ನಡೆಯುವಂತೆ ಮಾಡಿದ್ರಿ. ನೀವು ಅನೇಕ ಪಾರ್ಶ್ವವಾಯು ರೋಗಿಗಳನ್ನು ಸೌಖ್ಯಪಡಿಸಿದಿರಿ, ಕುಂಟನಿಗೆ ಎದ್ದು ನಡೆಯುವಂತೆ ಮಾಡಿದಿರಿ, ಬತ್ತಿದ ಕೈಯುಳ್ಳವನನ್ನು ಗುಣಪಡಿಸಿದಿರಿ. ದೇವ, ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ಇಳಿದು ಬರಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು, ನಾವು ಓದಿದ ಪ್ರಾರ್ಥಿಸಿದ ಕೀರ್ತನೆ ಶಕ್ತಿಯಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ. Touch them, Lord. Anoint them, Lord. Heal them, Lord. Deliver them, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ಯೇಸು ಸ್ಪರ್ಶ ತಂಡ ನಮಗಾಗಿಯೂ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ, ಸ್ವಾರ್ಥೆಯ ಸೇವೆಗಾಗಿಯೂ, ಸ್ವಾರ್ಥಿಕರಿಗಾಗಿಯೂ ಮತ್ತು ನಮ್ಮ ವಿಶೇಷವಾಗಿ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ಗಾಗಿಯೂ ಪ್ರಾರ್ಥಿಸಿರಿ. ನಿಮಗೆ ಏನಾದರೂ ಸಂದೇಶ ಹೇಳೋದಿದ್ರೆ ಅಲ್ಲಿ ಸಂದೇಶ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬಹುದು ಮತ್ತು ಅದು ನಮಗೆ ಪ್ರೇರಣೆಯಾಗುತ್ತೆ, ಉತ್ತೇಜನ, ಉತ್ಸಾಹವೂ ಕೂಡ ನಮಗೆ ಸ್ವಾರ್ಥ ಸಾರಲು ಒಂದು ಬಲವಾಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ಸದಾವಿರಲಿ. ಆತ್ಮೀಯರೇ, ನಿಮಗೆ ಯಾವುದಾದ್ರೂ ಕೋರಿಕೆಗಳಿದ್ದರೆ ಅದನ್ನು ನನ್ನ ವಾಟ್ಸಪ್ಪಿಗೆ ಅಥವಾ ಇಲ್ಲಿ ಆಗ್ತವೆ, ನನ್ನ ಹೆಸರಿನ ಮುಂದೆ ವಾಟ್ಸಪ್ ಇದೆ, ಅದರಲ್ಲಿ ನೀವು ಬರೀಬಹುದು, ಕಳಿಸ್ಬೋದು ಅಥವಾ ಪ್ರಾರ್ಥನಾ ಕರೆಗಳನ್ನು ಮಾಡಬಹುದು. 9013905078 9013905078. ಬರುವ ವಾರ ಅಂದರೆ ಮುಂದಿನ ನಾವು ದಿನಕ್ಕೆ ಹೋಗುವುದು, ಯಾವ ಕೀರ್ತನೆಗಳನ್ನು ನಾವು ನೋಡುವುದು, ಯಾವ 9ನೇ ಕೀರ್ತನೆ, 10ನೇ ಕೀರ್ತನೆ, 11, 12, 13 ಸಾಧ್ಯವಾದಲ್ಲಿ 4 ಕೀರ್ತನೆಗಳನ್ನು ಓದಿ ಸಿದ್ಧವಾಗಿ ಮತ್ತು ಈ ಒಂದು ಕೀರ್ತನೆ ಆಶೀರ್ವಾದಕ್ಕಾಗಿಯೂ ಸುವಾರ್ತೆಗಾಗಿಯೂ ನಾವೆಲ್ಲರೂ ಜೊತೆಗೂಡಿ ಪ್ರಾರ್ಥಿಸೋಣ. ವಂದನೆಗಳು. ದಿವ್ಯವಾಣಿ